ಭಾರತೀಯ ವೀರ ಯೋಧರು ಮಾಡಿದ ತ್ಯಾಗ ಮತ್ತು ಬಲಿದಾನಗಳನ್ನು ನೆನಪಿಸುವ ಉದ್ದೇಶದಿಂದ ವಿಜಯ್ ದಿವಸವನ್ನ ಆಚರಿಸಲಾಗುವುದು. ಡಿಸೆಂಬರ್ 16ರಂದು ಮಂಗಳೂರಿನ ಕದ್ರಿ ಹಿಲ್ಸ್ನಲ್ಲಿರುವ ಯೋಧರ ಯುದ್ಧ ಸ್ಮಾರಕದಲ್ಲಿ ನಮನವನ್ನ ಸಲ್ಲಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಎಸ್ಎನ್ ಬಂಡಾರಿ ಅವರು ತಿಳಿಸಿದರು. ಈ ಬಗ್ಗೆ ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ವಿಜಯ್ ದಿವಸವನ್ನ ನಮ್ಮ ದೇಶದಲ್ಲಿ ಡಿಸೆಂಬರ್ 16ರಂದು ಆಚರಿಸುವುದು ರೂಢಿಯಾಗಿದೆ. 1971ನೇ ಇಸವಿಯ ಡಿಸೆಂಬರ್ 16ರಂದು ಭಾರತವು ಪಾಕಿಸ್ತಾನದ ಮೇಲೆ ವಿಜಯ ಸಾಧಿಸುವ ದಿನವಿದು ಎಂದ ಅವರು, ಡಿಸೆಂಬರ್ 16ರಂದು ಮಂಗಳೂರಿನ ಕದ್ರಿ ಹಿಲ್ಸ್ನಲ್ಲಿರುವ ಯೋಧರ ಯುದ್ಧ ಸ್ಮಾರಕಕ್ಕೆ ಹೂಹಾರ ಅರ್ಪಿಸಿ ಪ್ರಾರ್ಥನೆಯೊಂದಿಗೆ ನಮನವನ್ನ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಪ್ರತಿ ವರ್ಷವೂ ನಾವು ಈ 14ನೇ ಡಿಸೆಂಬರ್ ಅನ್ನು ವಿಜಯ ದಿವಸವಾಗಿ ಆಚರಿಸ್ತಾ ಬಂದಿದ್ದೇವೆ. 1971ರಲ್ಲಿ 16ನೇ ಡಿಸೆಂಬರಿಗೆ ನಮ್ಮ ಭಾರತೀಯ ಸೇನಾ ಪಡೆಗಳು ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾದೇಶವನ್ನು ಲಿಬರೇಟ್ ಮಾಡಿದರು. ಈ ದಿವಸ ಆ ದಿವಸದಲ್ಲಿ ಆ ಯುದ್ಧದಲ್ಲಿ ಹತರಾದ ಎಲ್ಲ ಭಾರತೀಯ ಪಡೆಗಳಿಗೆ ಸೇನಾ ಪಡೆಗಳಿಗೆ ಒಂದು ನಮನ ಸಲ್ಲಿಸುವ ಕಾರ್ಯಕ್ರಮ. 1971 ಮಾರ್ಚ್ನಲ್ಲಿ ಶೇಖ್ ಮುಜಿಬುರ್ ರಹಮಾನ್ ಅವಾಮಿ ಲೀಗ್ನ ಲೀಡರ್ ಆಗಿದ್ದರು ಆಗಿನ ಈಸ್ಟ್ ಪಾಕಿಸ್ತಾನದಲ್ಲಿ. ಅವರು ಇಲೆಕ್ಷನ್ನಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬಹುಮತ ಸಾಧಿಸಿದರು. ಆದರೆ ಅವರನ್ನು ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ ಆಗಲಿಕ್ಕೆ ಜುಲ್ಫಿಕರ್ ಅಲಿ ಭುಟ್ಟನ್ ಅವರು ಬಿಡಲಿಲ್ಲ. ಹಾಗೆ ಅಲ್ಲಿ ಅವರು ಒಂದು ಚಳವಳಿಯನ್ನು ಹಮ್ಮಿಕೊಂಡರು ಈಸ್ಟ್ ಪಾಕಿಸ್ತಾನದಲ್ಲಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ರಾಘವೇಂದ್ರ ಭಟ್, ಬಾಲಕೃಷ್ಣ, ದೀಪಕ್ ಅಡ್ಯಂತಾಯ ಉಪಸ್ಥಿತರಿದ್ದರು.